ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಹಾನ್ಬಾಲ್ ಚಿಕ್ಕಿ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್, ಹಲೋ, ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ನಮ್ಮ ಟಿವಿ ಮತ್ತು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ ಎಲ್ರಿಗೂ ಕೂಡ. ಅದರ ಜೊತೆಗೆ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಮಲೈಕಾ ಹೋಮ್ ಅಪ್ಲಯನ್ಸಸ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಅದರ ಜೊತೆಗೆ ಶಶಿ ಪ್ಲಸ್ ಬ್ಯೂಟಿ ಸೋಪ್ ಅಂಡ್ ಹಾನ್ಬಾಲ್ ಚಿಕ್ಕೀಸ್. ಸೊ ಥ್ಯಾಂಕ್ಸ್ ಟು ಎಲ್ಲ ಸ್ಪಾನ್ಸರ್ಸ್ ಅಂತ ಹೇಳ್ತಾ, ಇವತ್ತಿನ ನಮ್ಮ ರುಚಿಯಲ್ಲಿ ಶುಚಿರುಚಿಯಾದಂತಹ ಅಡುಗೆ ಹೇಳ್ಕೊಡ್ಲಿಕ್ಕೆ ಒಬ್ರು ಗೆಸ್ಟ್ ರೆಡಿಯಾಗಿ ಬಂದಿದ್ದಾರೆ. ಸೊ ಯಾರು ಅಂತ ಹೇಳಿದ್ರೆ ಶ್ರೀಮತಿ ಮರ್ಲಿನ್ ಅವರು. ಸೊ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ, ತಾವುಗಳು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೇನೆ. ತುಂಬಾ ಸಮಯ ಆಯ್ತು, ಅಡಿಗೆ ಮನೆಗೆ ಬಂದಿದ್ರೆ ಇದಕ್ಕಿಂತ ಮುಂಚೆ? ಮೊದಲು ಬಂದಿದ್ದೇನೆ ಅಲ್ವಾ? ಸೊ ಇವತ್ತು ನಮ್ಮ ಅಡಿಗೆ ಮನೆಯಲ್ಲಿ ಏನ್ ಸ್ಪೆಷಲ್ ಹೇಳ್ಕೊಡ್ತಾ ಇದ್ದೀರಾ? ನಾನು ಪಡವಲಕಾಯಿ ಮತ್ತೆ ಎಗ್ ಹಾಕಿ ಒಂದು ಬುರ್ಜಿ ಮಾಡ್ತೇನೆ. ಓ, ಪಡವಲಕಾಯಿ ಮತ್ತು ಎಗ್ ಹಾಕಿ ಬುರ್ಜಿ. ಹೌದು. ಬೇಸಿಕಲಿ ಎಗ್ ಬುರ್ಜಿಯೇ ಮಾಡ್ತಾರೆ. ಇದು ಪಡವಲಕಾಯಿ ವೆಜ್ ಅದಕ್ಕೆ ಆಡ್ ಮಾಡೋದು. ಓಕೆ, ನಂಗಂತೂ ಕ್ಯೂರಿಯಾಸಿಟಿ ಇದೆ, ಯಾವ ರೀತಿ ಬುರ್ಜಿ ಬರುತ್ತೆ ಹೊಸತ ಅಂತ ಹೇಳಿ, ಅಲ್ವಾ? ನೀವು ತಿಂದ್ರೆ ನೀವು ಕೂಡ ಮಾಡ್ತಾರೆ. ಖಂಡಿತ ಖಂಡಿತ. ಸ್ಟಾರ್ಟ್ ಮಾಡುವ ಮೇಡಮ್. ಏನ್ ಫಸ್ಟಿಗೆ ಒಂದು ಬಾಣಲೆ ಬೇಕು. ಓಕೆ. ನಾನು ಎಲ್ಲ ಕಟ್ ಮಾಡಿ ತಂದಿದ್ದೇನೆ. ಸ್ವಲ್ಪ ಎಣ್ಣೆ ಹಾಕಿ. ಓಕೆ, ಹಾಕುದಲ್ಲ? ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕ? ಸ್ವಲ್ಪ ಬೇಕಾಗುತ್ತಾ? ಇದು ಪಡವಲಕಾಯಿ. ಇದ್ರದ್ದು ವೈಟ್ ಕೋಟಿಂಗ್ ಸ್ಕ್ರೇಪ್ ಮಾಡಿ ತೆಗಿಬೇಕು. ಓಕೆ. ಮತ್ತೆ ಅದನ್ನು ಹೀಗೆ ಸಣ್ಣ ಸಣ್ಣ ತುಂಡು ಮಾಡಬೇಕು. ಓಕೆ, ನೀವು ತುಂಡು ಮಾಡಿ ತಂದಿದ್ದೀರಾ? ಹೌದು. ಓಕೆ, ಫೈನ್. ಮತ್ತೆ ನೀರುಳ್ಳಿ ಹಾಗೆಯೇ ಸಣ್ಣ ಸಣ್ಣ ತುಂಡು ಮಾಡಬೇಕು. ಜಿಂಜರ್ ಮತ್ತು ಹಸಿಮೆಣಸು. ಓಕೆ. ಮತ್ತೆ 2 ಎಗ್ಸ್ ಹಾಕಿದ್ದೇನೆ. ಸಾಕಾಗುತ್ತಲ್ವಾ? ಓಕೆ. ನಾನು ಮೊದಲಿಗೆ ನೀರುಳ್ಳಿಯನ್ನು ಫ್ರೈ ಮಾಡ್ತೇನೆ. ಸರಿ, ಓಕೆ. ಸೊ ಇದು ಹೇಗೆ ಬ್ರೇಕ್ಫಾಸ್ಟಿಗ, ಊಟಕ್ಕ ಹೇಗೆ, ಒಂದು ಯಾವ ತರ ಬರುತ್ತೆ? ಇದು ಚಪಾತಿಗೆಲ್ಲ ತಿನ್ಬಹುದು. ಚಪಾತಿಗೆಲ್ಲ. ಹಾಗಾದ್ರೆ ನಮ್ಮ ಸನ್ ಪ್ರೀಮಿಯಂ ಆಟ ಜೊತೆ ಚಪಾತಿ ಮಾಡಿದ್ರೆ ಇದು ಕೂಡ ಸೈಡ್ ಡಿಶ್ ತರ ಆಗುತ್ತೆ. ಓಕೆ. ಸೊ ಇದು ನೀವು ಫಸ್ಟ್ ಟೈಮ್ ಮಾಡ್ತಾ ಇರೋದಾ? ನಾನು ಮನೆಯಲ್ಲಿ ಟ್ರೈ ಮಾಡಿದ್ದೆ. ಓಕೆ. ಒಳ್ಳೆದಾಯ್ತು, ಹಾಗೆ ಇಲ್ಲಿ ಮಾಡುವ ಅಂತ. ಓಕೆ, ಚೆನ್ನಾಗಿ ಆಗಿದೆ ಹಾಗಾದ್ರೆ. ಚೆನ್ನಾಗಿದೆ. ಓಕೆ, ಫೈನ್. ಸೊ ಎಗ್ ಬುರ್ಜಿ ಪ್ರಿಯರಿಗೆಲ್ಲ ಇದು ಸ್ವಲ್ಪ ಹೊಸತಾಗಿರುತ್ತೆ. ಹೌದು ಅಲ್ವಾ? ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ತೇನೆ. ಓಕೆ. ಅದು ಬೇಗ ಫ್ರೈ ಆಗ್ತದೆ. ಸ್ವಲ್ಪ. ಹಾ. ಈಗ ನಾನು ಜಿಂಜರ್ ಮತ್ತೆ ಹಸಿಮೆಣಸು ಆ್ಯಡ್ ಮಾಡ್ತೀನಿ. ಸರಿ, ಓಕೆ. ಯೂಶುವಲಿ ನಾವು ಬುರ್ಜಿಗೆ ಏನೆಲ್ಲ ಹಾಕ್ತೇವೆ ಅದೇ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಓಕೆ. ಇದಕ್ಕೆ ಸ್ವಲ್ಪ ಹಳದಿ ಹುಡಿ ಆ್ಯಡ್ ಮಾಡಿ. ಹಳದಿ ಹುಡಿ ಬೇಕಾಗುತ್ತೆ. ಸೊ ನಿಮ್ಗೆ ಗೊತ್ತಿದೆ, ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ಯೂಸ್ ಬೀಳೋದು ಅರುಣಾದವರ ಹುಡಿಗಳು. ಸಾಕಲ್ಲ? ಸ್ವಲ್ಪ ಮೆಣಸಿನ ಹುಡಿ. ಓಕೆ. ಅದು ಕೂಡ ಅರುಣಾದೇವ. ಹೌದು, ನಮ್ದು ಅರುಣಾದವ್ರದ್ದು ನಿಮ್ಗೆ ಗೊತ್ತಿದೆ, ಟ್ರೈಡ್, ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಮಸಾಲೆ ಇದು. ಸಾಕಾ? ಸಾಕು. ಇನ್ನು ಬೇರೆ? ಇನ್ನು ಬೇರೆ ಬೇಡ. ಸಾಕಾಗುತ್ತೆ. ಓಕೆ. ಅದು ಸ್ವಲ್ಪ ಅದು ಅರುಣದ ಮಸಾಲೆ ಬಿದ್ದರೆ ಉಂಟಲ್ಲ, ಯಾವಾಗಲೂ ಅದು ಆ್ಯಡ್ ಆನ್ ಟೇಸ್ಟ್ ಇರುತ್ತೆ ಅಲ್ವಾ? ಅದಕ್ಕೆ ನಾನು ಹಸಿಮೆಣಸು ಹಾಕಿದರೆ ಸ್ವಲ್ಪ ಅರುಣದು ಕೇಳೋದು. ಸೂಪರ್. ಅದೇ. ಈಗ ನಾನು ಮಿನ್ಸ್ ಮಾಡಿದ್ದು ಪಡವಲಕಾಯಿ ಆ್ಯಡ್ ಮಾಡ್ತೇನೆ. ಫೈನ್. ಓಕೆ.
ಸೊ ಹಾಗಾದ್ರೆ ಇದು ಮಧ್ಯಾಹ್ನ ಊಟಕ್ಕೂ ಕೂಡ ಇದು ಆದಾಗೆ ಆಗುತ್ತೆ ಆಗ್ತದೆ. ಯಾಕಂದ್ರೆ ಇದು ವೆಜ್ ಇದೆ, ಅದಲ್ಲದೆ ಎಗ್ ಬೇರೆ ಇದೆ ಅಲ್ವಾ? ಓಕೆ. ಎಗ್ ಸಹ ವೆಜ್ ಅಂತೇಳಿ ಇದು ಕೊಡ್ತದೆ. ಹೌದು ಅಲ್ಲ? ಕರೆಕ್ಟ್. ಇದೊಂದು 2 ನಿಮಿಷ ಮುಚ್ಚಿಡ್ಬೇಕಾಗುತ್ತಾ? ಸೊ ಯಾಕಂದ್ರೆ ಅದು ಹಸಿ ಇರೋದ್ರಿಂದ ಸ್ವಲ್ಪ ಬೇಯಬೇಕಲ್ವಾ? ಸ್ವಲ್ಪ ಗಟ್ಟಿ ಇರ್ತದೆ. ಓಕೆ ಓಕೆ. ಸೊ ಬೇಯಲಿ ಹಾಗಾದ್ರೆ ಅದು. ಮತ್ತೆ ಇದಕ್ಕೆ ಇನ್ನು ಏನಾದರೂ ಆ್ಯಡ್ ಮಾಡಲಿಕ್ಕೆ ಆಗುತ್ತಾ? ಲೈಕ್ ಇದೇ ಒಂದು ವೆಜ್ ಐಟಮ್ ಅಥವಾ ಬೇರೆ? ಇಲ್ಲ, ಅದು ಪೀಸ್ ಉಂಟಲ್ಲ, ಹಸಿ ಪೀಸ್, ಅದು ಆ್ಯಡ್ ಮಾಡ್ಬೋದು. ಕ್ಯಾರೆಟ್ ಸಹ ಯೂಸ್ ಮಾಡ್ಬೋದು. ಓಕೆ. ಸೊ ಬೆಂದಿದೆಯಾ ಇದು? ಇಲ್ಲ, ಬೇಯಲಿಲ್ಲ. ಓಕೆ. ಅದು ಜಾಸ್ತಿ ಮುಚ್ಚಿಟ್ರೆ ಅದರ ಕಲರ್ ಚೇಂಜ್ ಆಗ್ತದೆ. ಓಕೆ ಓಕೆ. ಗ್ರೀನ್ ಹೋಗ್ತದೆ. ಈ ಪಡವಲಕಾಯಿಂದ ಬೇರೆ ಏನೆಲ್ಲ ಮಾಡ್ತಾರೆ ಇದರಲ್ಲಿ? ಸ್ಟಫ್ ಮಾಡ್ತಾರೆ. ಸ್ಟಫ್ ಅದು ಚಿಕನ್, ಪೊಟೇಟೊ ಮತ್ತು ಕ್ಯಾರೆಟ್ ಎಲ್ಲ ಮಿಕ್ಸ್ ಮಾಡಿ ಅದು ಪಡವಲಕಾಯಿ ಪೀಸ್ ಕಟ್ ಮಾಡಿ ಒಳಗಿದೆಲ್ಲ ತಿರುಳೆಲ್ಲ ತೆಗೆದು ಓಕೆ ಅದರ ಒಳಗಡೆ ಸ್ಟಫ್ ಮಾಡ್ತಾರೆ. ಓಕೆ. ಮತ್ತೆ ಏನು ಡೀಪ್ ಫ್ರೈ ಅದು? ಶಾಲೋ. ಓಕೆ ಓಕೆ. ಇದು ಬೆಂದಿದೆ. ಓಕೆ. ಸೊ ಬೇಯ್ತಾ ಬಂತು ಹಾಗಾದ್ರೆ? ಬೇಯ್ತಾ ಬಂತು. ಓಕೆ. ಈಗ ಇದಕ್ಕೆ ಮೊಟ್ಟೆಯನ್ನು ಬ್ರೇಕ್ ಮಾಡಿ ಹಾಕಿ. ಓಕೆ. ಸೊ ಇದಕ್ಕೆ 2 ಮೊಟ್ಟೆ ಕ್ವಾಂಟಿಟಿಯಲ್ಲಿ ಮಾಡಿದ್ದೀರಾ? ಅಷ್ಟೇ. ಓಕೆ. ಸೊ ಇವನ್ ನಾರ್ಮಲಿ ಬುರ್ಜಿ ಏನಿರುತ್ತೆ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ಬೋದು. ಹೌದು. ಸೊ ಏನೋ ಸ್ವಲ್ಪ ಕಲರ್ಫುಲ್ ಬುರ್ಜಿ ತರ ಕಾಣುತ್ತೆ ಮಾತ್ರಲ್ವಾ? ಇದಕ್ಕೆ ಇದು ಆಯ್ತು. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಬೇಕು. ಓಕೆ ಓಕೆ. ತುರ್ದ ತೆಂಗಿನಕಾಯಿ. ಓಕೆ. ಉಪ್ಪು ಆ್ಯಡ್ ಮಾಡುವ. ಓಕೆ. ಆಗಿದೆಯಾ? ಆಗಿದೆ. ಓಕೆ. ಆಫ್ ಮಾಡೋಣ. ಈಗ ಇದರ ಮೇಲೆ ಸ್ವಲ್ಪ ಕೊರಿಯಂಡರ್ ಲೀವ್ಸ್ ಮಿಕ್ಸ್ ಮಾಡಿ. ಓಕೆ ಫೈನ್. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಕೆ. ಅರ್ಧ ಲಿಂಬೆ ಹುಳಿ ಇದಕ್ಕೆ ಹಿಂಡಬೇಕು. ಸ್ವಲ್ಪ ಹುಳಿಯಾಗಿ ಬರುತ್ತೆ ಸ್ವಲ್ಪ ಟೇಸ್ಟಿಗೆ. ಓಕೆ. ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪ. ಓಕೆ. ಏನೋ ಒಂದು ಲುಕ್ ವೈಸ್ ಬಹಳ ಚೆನ್ನಾಗಿ ಕಾಣುತ್ತೆ ಅಲ್ವಾ? ಟೇಸ್ಟ್ ಕೂಡ ಉಂಟು. ಓಕೆ. ನಂಗೆ ಗೊತ್ತಿಲ್ಲ, ನನಗೆ ಟೇಸ್ಟ್ ಖುಷಿ ಆಗ್ತದೆ ಅದು. ಓಕೆ. ಈಗ ಇದು ರೆಡಿ ಆಗಿದೆ. ಓಕೆ. ನೀವು ಟೇಸ್ಟ್ ಮಾಡಿ ನೋಡಿ. ಖಂಡಿತವಾಗ್ಲೂ ಖಂಡಿತ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ರೆಡಿ ಮಾಡಿ ಕೊಟ್ಟಿದ್ದೀರಾ. ಸೊ ಎನಿ ಹಾವ್ ನೋಡುವ, ಟೇಸ್ಟ್ ಅಂತೂ ಆಮೇಲೆ ಹೇಳ್ತೇನೆ. ಎಸ್ ವೀಕ್ಷಕರೇ, ಸೂಪರ್ ಆದಂತಹ ಪಡವಲ್ಕಾಯಿದ್ದು ಬುರ್ಜಿ. ಸೊ ಬುರ್ಜಿ ಸಿಂಪಲ್ ಆಗಿ ಯಾವಾಗಲೂ ತಿಂದರೆ ಬೋರ್ ಅಲ್ವಾ? ಸೊ ಸ್ಪೆಷಲ್ ಆಗಿ ಪಡವಲ್ಕಾಯಿದ್ದು ಬುರ್ಜಿ ಮಾಡಿಕೊಟ್ಟಿದ್ದಾರೆ. ಸೊ ಯಾವ ರೀತಿ ಮಾಡ್ಕೊಳ್ಳೋದು ಒಮ್ಮೆ ನೋಡ್ಕೊಂಡು ಬನ್ನಿ. ಪಡವಲ್ಕಾಯಿ ಎಗ್ ಬುರ್ಜಿ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಹೆಚ್ಚಿದ ಈರುಳ್ಳಿಯನ್ನು ಹುರಿಯಿರಿ. ನಂತರ ಶುಂಠಿ, ಹಸಿಮೆಣಸು, ಅರುಣ ಅರಿಶಿನ ಪುಡಿ, ಮೆಣಸಿನ ಪುಡಿ, ಹೆಚ್ಚಿದ ಪಡವಲಕಾಯಿಯನ್ನು ಹುರಿದು ಬೇಯಿಸಿ. ಪಡವಲಕಾಯಿ ಸ್ವಲ್ಪ ಬೆಂದ ನಂತರ ಮೊಟ್ಟೆಯನ್ನು ಹೊಡೆದು, ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ ಹಾಕಿ ಕಲಸುತ್ತಾ ಬೇಯಿಸಿ. ಈಗ ಪಡವಲಕಾಯಿ ಎಗ್ ಬುರ್ಜಿ ಸವಿಯಲು ಸಿದ್ಧ. ಸೊ ಬಿಸಿ ಬಿಸಿ ಇರುವಾಗಲೇ ಟೇಸ್ಟ್ ನೋಡ್ಕೊಂಡು ಬಿಡೋಣ ಅಲ್ವಾ? ಓಕೆ. ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ರೆ, ನೋಡ್ಲಿಕ್ಕೆ ಒಂದು ಚೆನ್ನಾಗಿ ಕಾಣ್ತಾ ಇದೆ. ಸೊ ಟೇಸ್ಟ್ ನೋಡುವ. ಪಡವಲಕಾಯಿದು ಬುರ್ಜಿ. ಓಕೆ. ಸೊ ಪಡವಲಕಾಯಿ ಮತ್ತು ಎಗ್ ಕಾಂಬಿನೇಷನ್ ಅಲ್ಲಿ ಬುರ್ಜಿ. ನಾರ್ಮಲಿ ಆಗಿ ನಾವು ತಿನ್ನುವ ಬುರ್ಜಿಗಿಂತ ಎಷ್ಟೋ ಪಟ್ಟು ಚೇಂಜಸ್ ಇದೆ ಇದರಲ್ಲಿ ಅಲ್ಲ? ಯಾಕಂತ ಹೇಳಿದ್ರೆ ಈ ಮೊಟ್ಟೆ ಜೊತೆ ಆ ವೆಜ್ ಐಟಮ್ ಏನಿದೆ, ಪಡವಲ್ಕಾಯಿ ಏನಿದೆ, ಅದೇನೋ ಒಂದು ಹೊಸದಾದ ಟೇಸ್ಟ್ ಕೊಡ್ದಾಗ.
ಅಂಡ್ ಪಡವಲಕಾಯಲ್ಲಿ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಅದು ತಿನ್ನುವಾಗ ಸ್ವಲ್ಪ ಏನೋ ಒಂದು ಬೇರೆನೇ ಟೇಸ್ಟ್, ಜ್ಯೂಸಿ ಆದಂತಹ ಸಖತ್ ಪಡವಲಕಾಯಿಗೆ ಎಗ್ ಕವರ್ ಆಗುತ್ತೆ. ಮತ್ತೆ ಪಡವಲಕಾಯಿ ಏನು ಈ ರಾ ಟೇಸ್ಟ್ ಆ ರೀತಿಯಲ್ಲಿ ಏನು ಕೊಡಲ್ಲ, ಏನೋ ಒಂದು ಆಡ್ ಆನ್ ಟೇಸ್ಟ್ ತರ ಕೊಡ್ತಾ ಇದೆ. ಅಂಡ್ ಊಟದ ಜೊತೆನೂ ಚೆನ್ನಾಗಿ ಆಗ್ಬೋದು ನನ್ಗೆ ಕಾಣುತ್ತೆ ಅಲ್ವಾ. ಚಪಾತಿ ಜೊತೆ ರೋಲ್ ಮಾಡ್ಕೊಂಡೆಲ್ಲ ಸೂಪರ್ ಆಗುತ್ತೆ. ವೆರಿ ನೈಸ್, ಸೂಪರ್. ತುಂಬಾ ಖುಷಿ ಆಯ್ತು. ಹೊಸತಾದಂತಹ ರೆಸಿಪಿ, ಬುರ್ಜಿ ತಿಂದು ಬೋರ್ ಆದವರಿಗೆ ಇದೊಂದು ಹೊಸತಿರುತ್ತೆ ಅಲ್ವಾ. ಕರೆಕ್ಟ್. ಸೊ ಇದಾದ ನಂತರ ನೆಕ್ಸ್ಟ್ ಇನ್ನೊಂದು ರೆಸಿಪಿ ಅಂತೂ ನೀವು ಖಂಡಿತ ಹೇಳ್ತೀರಾ ಅಲ್ವಾ. ಸೊ ಅದಕ್ಕೆಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನು ರೆಡಿ ಮಾಡ್ಕೊಂಡಿರಿ. ನಾನು ನಮ್ಮ ವೀಕ್ಷಕರಿಗೆ ಒಂದು ಬ್ರೇಕ್ ಕೊಡುವಾಗ ಅಲ್ವಾ. ಎಸ್, ಸೊ ವೀಕ್ಷಕರಿಗೆ ಒಂದು ರೆಸಿಪಿ ರೆಡಿ ಆಗಿದೆ. ನೆಕ್ಸ್ಟ್ ರೆಸಿಪಿ ಯಾವಾಗಲೂ ಇನೋವೇಟಿವ್ ಆಗಿ ಮಾಡ್ತಾರೆ ಅವರು. ಸೊ ಇಂಗ್ರೀಡಿಯೆಂಟ್ ಎಲ್ಲ ರೆಡಿ ಮಾಡ್ತಾ ನೆಕ್ಸ್ಟ್ ರೆಸಿಪಿಗೆ ಅವರು ತಯಾರಾಗುವಷ್ಟರಲ್ಲಿ ನೀವೊಂದು ಸಣ್ಣ ಬ್ರೇಕ್ ತಗೊಳ್ಳಿ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು. ಸೊ ಯಾವಾಗಲೂ ನಾನು ಈ ಮಸಾಲ ಬಗ್ಗೆ ಹೇಳ್ತಾ ಇರ್ತೇನೆ, ಯಾಕಂತ ಹೇಳಿದ್ರೆ ಇದು ಟೇಸ್ಟ್ ಅಲ್ಲೂ ಬೆಸ್ಟ್ ಆಗಿದೆ ಅಂಡ್ ಹೆಲ್ದಿ ಕೂಡ ಹೌದು. ಯಾಕಂತ ಹೇಳಿದ್ರೆ ಟ್ಯಾಗ್ ಲೈನೇ ಹೇಳುತ್ತೆ ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅಂತ ಹೇಳಿ. ಸೊ ದಟ್ಸ್ ವಾಟ್ ನಮ್ಮ ಅರುಣಾದವರ ಮಸಾಲ 40 years ಇಂದ ತುಂಬಾನೇ ಒಂದು ಹಿಡಿಸಿದಂತಹ ಮಸಾಲ. ಅಂಡ್ ಅದರ ಜೊತೆಗೆ ನಮ್ಮ ಉಳಿದ ಸಹ ಪ್ರಾಯೋಜಕರು ಪೋಸ್ಟ್ ಮ್ಯಾನ್ ತೂರ್ ದಾಲ್, ಮಲೈಕಾ ಹೋಮ್ ಅಪ್ಲಯನ್ಸಸ್, ಹಾನ್ಬಾಲ್ ಚಿಕ್ಕೀಸ್ ಅಂಡ್ ಶಶಿ ಪ್ಲಸ್ ಬ್ಯೂಟಿ ಸೋಪ್. ಸೊ ನೆಕ್ಸ್ಟ್ ನಾನು ಆಗ್ಲೇ ಹೇಳಿದೆ ಇನೋವೇಟಿವ್ ಆಗಿ ಏನಾದರೂ ಮಾಡ್ತಾರೆ ಅವರು ಅಂತ ಹೇಳಿ. ಬನ್ನಿ ಅವ್ರ ಹತ್ರ ಕೇಳ್ಕೊಂಡು ಬರೋಣ. ಓಕೆ ಮ್ಯಾಮ್, ಸೊ ನೆಕ್ಸ್ಟ್ ರೆಸಿಪಿ ಹಾಗಾದ್ರೆ. ನೆಕ್ಸ್ಟ್ ನಾನೊಂದು ಹೊಸತ್ತು ನಾನೇ ಫೈಂಡ್ ಔಟ್ ಮಾಡಿದ್ದು. ಓಕೆ, ನೀವೇ ಇನ್ವೆಂಟ್ ಮಾಡಿದ್ದು. ಓಕೆ, ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ ಇವತ್ತು. ಓಕೆ, ವೆಜಿಟೇಬಲ್ ಬೆಡ್ ಅಂತ. ವೆಜಿಟೇಬಲ್ ಬೆಡ್? ಹೌದು. ಓ, ಹೆಸರೇ ಬಾರಿ ಸಮವಾಟ್ ಯುನೀಕ್ ಇದೆ, ವೆಜಿಟೇಬಲ್ ಬೆಡ್. ಸೊ ಹಾಗಿರುವಾಗ ತರಕಾರಿಗಳ ಹಾಸಿಗೆ. ಹೌದು, ಸೂಪರ್. ಸೊ ನನ್ ಕಾಣುತ್ತೆ ತರಕಾರಿಗಳ ಹಾಸಿಗೆಯಲ್ಲಿ ಸುಮಾರು ನಮ್ನ ಇಂಗ್ರೀಡಿಯೆಂಟ್ಸ್ ಗಳು ರೆಡಿ ಇದೆ ಅಲ್ವಾ. ಸ್ಟಾರ್ಟ್ ಮಾಡುವ ಮೇಡಮ್, ಏನ್ ಫಸ್ಟ್ ಹಾಗಾದ್ರೆ? ಮೊದಲು ಈ ಬೋಲ್ ತೆಗೆದುಕೊಳ್ತೇನೆ. ಓಕೆ, ಇದರಲ್ಲಿ ಈಗ ಫಸ್ಟಿಗೆ 1 ಕಪ್ ಗೋಧಿ ಹುಡಿ. ನಮ್ದು ಸನ್ ಪ್ರೀಮಿಯಂ ಗೋಧಿ ಹುಡಿ. ಓಕೆ, ಸೂಪರ್. ಸೊ ಹಾಗಾದ್ರೆ ನೀವು ಸನ್ ಪ್ರೀಮಿಯಂ ಗೋಧಿ ಹುಡಿ ಯೂಸ್ ಮಾಡ್ತಾ ಇದ್ದೀರಾ, ಗೊತ್ತುಂಟು ನಿಮ್ಗೆ ಯಾವ ರೀತಿ ಅದರ ಕನ್ಸಿಸ್ಟೆನ್ಸಿ ಇದೆ ಅಂತ. ಓಕೆ, ಆಮೇಲೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಕ್ಕಿ ಹುಡಿ. ಓಕೆ, 1 ಟೇಬಲ್ ಸ್ಪೂನ್ ಅಕ್ಕಿ ಹುಡಿ. 1 ಟೇಬಲ್ ಸ್ಪೂನ್ ಕಡಲೆ ಹುಡಿ. ಓಕೆ, ಮತ್ತೆ 1 ಟೇಬಲ್ ಸ್ಪೂನ್ ರವಾ. ವೀಟ್ ರವಾ, ಗೋಧಿ ರವಾ. ಓಕೆ, ಅದು ದಪ್ಪದ್ದಲ್ಲ, ಸಪೂರದ್ದು. ಓಕೆ, ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಹಾಕಬೇಕು ಉಪ್ಪು, ಜಾಸ್ತಿ ಹಾಕಬಾರ್ದು. ಓಕೆ, ಈಗ ಇದನ್ನು ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರು ಬೇಕಾಗುತ್ತೆ. ಸ್ವಲ್ಪ ಓಕೆ, ಸಾಕು. ಸ್ವಲ್ಪ ಎಣ್ಣೆ ಕೂಡ ಮಿಕ್ಸ್ ಮಾಡಲಿಕ್ಕಿದೆ. ಸೊ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕು. ಸೊ ಅದು ಕನ್ಸಿಸ್ಟೆನ್ಸಿ ಪ್ರಕಾರನೇ ಮಾಡ್ತಾ ಹೋಗೋದು. ಸೊ ನನ್ಗನಿಸುತ್ತೆ ನೀವು ತರಕಾರಿಗಳ ಹಾಸಿಗೆ ವೆಜ್ ಬೆಡ್ ಅಂತ ಹೇಳಿದ್ರಿ. ಸೊ ಇದು ಏನು ಹಾಸಿಗೆ ತರ ಬರುತ್ತಾ ಅಥವಾ ಬೆಡ್ ತರ ಇದನ್ನೇ ರೆಡಿ ಮಾಡ್ಕೊಳ್ಳೋದಾ? ತರಕಾರಿ ಇದು ರೋಟಿ ಮಾಡಿ ಅದರ ಬೆಡ್ ಹಾಕ್ಲಿಕ್ಕೆ ತರಕಾರಿದು, ಮತ್ತೆ ಇದನ್ನು ಕ್ಲೋಸ್ ಮಾಡ್ಲಿಕ್ಕೆ. ಸೂಪರ್. ಬೆಡ್ಶೀಟ್ ಹಾಕಿದಾಗೆ. ಓಕೆ, ಸೊ ಹೆಸರಿಗಾದ್ರೂ ಒಮ್ಮೆ ಆದ್ರೂ ಟ್ರೈ ಮಾಡಬೇಕು. ಹೌದು. ಇದನ್ನು ಮುಚ್ಚಿಡುವ. ಓಕೆ, ಇದು ಹಾಗಾದ್ರೆ ರೆಸ್ಟಿಂಗ್ ಇರಲಿ ಅಲ್ವಾ. ಈಗ ನನಗೊಂದು ಬಾಣಲೆ ಕೊಡಿ. ಗ್ಯಾಸ್ ಹಚ್ತೇನೆ. ಎಣ್ಣೆ ಹಾಕಬೇಕಲ್ಲ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಬಗ್ಗೆ ಹೇಳಬೇಕಂತ ನಿಮ್ಗೆ ಗೊತ್ತಿದೆ ಅಲ್ವಾ. ಇದಕ್ಕೆ ಸ್ವಲ್ಪ ಕರಿ ಲೀವ್ಸ್ ಹಾಕ್ತಾ ಇದ್ದೇನೆ. ಓಕೆ, ಮತ್ತೆ ಸ್ವಲ್ಪ ಕಡಲೆಬೇಳೆ ಮತ್ತೆ ಉದ್ದು ಬೇಳೆ. ಓಕೆ, ಹಾಕ್ತೇನೆ 2 ಸಹ ಒಟ್ಟಿಗೆ. ಓಕೆ,
ಬಟ್ ಇಂಗ್ರೀಡಿಯೆಂಟ್ಸ್ ಗಳು ಜಾಸ್ತಿ ಇದ್ರೂ ಕೂಡ ಎಲ್ಲವೂ ಮನೆಯಲ್ಲಿ ಇರುವಂತದ್ದೇ ಹೌದು, ಅಲ್ವಾ? ಹೌದು. ಯಾವುದು ಸ್ಪೆಷಲ್ ಆಗಿ ಹೊರಗಡೆಯಿಂದ ತರಬೇಕಂತ ಏನಿಲ್ಲ, ಎಲ್ಲ ಸಣ್ಣ ಸಣ್ಣ ಇಂಗ್ರೀಡಿಯೆಂಟ್ಸ್ ಗಳು ಜಾಸ್ತಿ ಇದ್ರೂ ಕೂಡ ಮನೆಯಲ್ಲೇ ಇದೆ ಎಲ್ಲ. ಹೌದು. ಈಗ ಇದಕ್ಕೆ ಆನಿಯನ್ ನೀರುಳ್ಳಿ ಹಾಕಬೇಕು. ಓಕೆ. ಈಗ ಇದು ತುರ್ದಿಟ್ಟದ್ದು ಕ್ಯಾರೆಟ್. ಓಕೆ, ಕ್ಯಾರೆಟ್. ಇದೆಲ್ಲ ಇರುವಂತದ್ದು ವೆಜಿಟೇಬಲ್ಸ್ ಗಳ ಒಂದು ಮಿಕ್ಸ್ಚರ್ ತರ, ಹೌದು. ಒಂದು ಬ್ಯಾಟರ್ ತರ ರೆಡಿ ಮಾಡ್ಕೊಳ್ಳಿಕ್ಕೆ. ಓಕೆ. ಸೊ ಇದಿಷ್ಟೇ ವೆಜಿಟೇಬಲ್ಸ್ ಹಾಕ್ಬೇಕಂತ ಏನಾದ್ರು ಇದೆ ಅಥವಾ ಬೇರೆ ಬೇರೆ ವೆಜಿಟೇಬಲ್ಸ್ ವೆಜಿಟೇಬಲ್ಸ್ ಆಡ್ ಹಾಕ್ಬೋದು. ಮಾಡ್ಕೊಳ್ಬೋದು? ಓಕೆ. ಈಗ ಇದಕ್ಕೆ ಬಟಾಟೆ, ಬೇಯಿಸಿದೆ ಬಟಾಟೆ ಇದು. ಓಕೆ, ಇದು ಆಲ್ರೆಡಿ ಬೆಂದಂತದ್ದೇ. ಹೌದು. ಓಕೆ ಓಕೆ. ಇದನ್ನ ಆಡ್ ಮಾಡ್ತೀನಿ. ಸೊ ಎಲ್ಲವೂ ಸಣ್ಣ ಸಣ್ಣ ಪೀಸೇ ಮಾಡಬೇಕು? ಹೌದು ಹೌದು. ಓಕೆ. ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತೇನೆ. ಮತ್ತೆ ಕಾಯಿ ಮೆಣಸು ಮತ್ತು ಜಿಂಜರ್. ಓಕೆ. ಶುಂಠಿ ಮತ್ತು ಕಾಯಿ ಮೆಣಸು. ಓಕೆ. ಕೆಳಗಡೆ ಬಿತ್ತು. ಇದಕ್ಕೆ ಸ್ವಲ್ಪ ಮೆಣಸಿನ ಹುಡಿ. ಓಕೆ. ಮೆಣಸಿನ ಹುಡಿ ಬೇಕಾಗುತ್ತೆ. ಸೊ ಅರುಣಾದವರ ಮೆಣಸಿನ ಹುಡಿ. ಸ್ವಲ್ಪ ಹಳದಿ ಹುಡಿ. ಓಕೆ. ಟರ್ಮರಿಕ್ ಮತ್ತು ಗರಂ ಮಸಾಲ. ಟ್ರೈಡ್, ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲ. ಓಕೆ. ಗರಂ ಮಸಾಲ. ಗರಂ ಮಸಾಲ ಹುಡಿ. ಸಾಕು. ಇದಕ್ಕೆ ನಾನು ಸ್ವಲ್ಪ ಟೊಮೆಟೊ ಕೆಚಪ್ ಮತ್ತು ಚಿಲ್ಲಿ ಎರಡು ಮಿಕ್ಸ್ ಇದೆಯಾ ಅದರಲ್ಲಿ? ಎರಡು mix ಓಕೆ. ಉಂಟು. ಟೊಮೆಟೊ ಸಾಸ್ ಮತ್ತು ಚಿಲ್ಲಿ ಸಾಸ್ ಎರಡು ಕೂಡ ಅದೊಂದು ಸ್ವಲ್ಪ ಮಿಕ್ಸ್ ಮಾಡ್ತೇನೆ. ಓಕೆ. ಒಂದೂವರೆ ಸ್ಪೂನ್ ಸಾಕು. ಓಕೆ. ಸೊ ಜಾಸ್ತಿ ಬೇಯಬೇಕಂತಲಿಲ್ಲ, ಯಾಕಂದ್ರೆ ಪೊಟ್ಯಾಟೊ ಆಲ್ರೆಡಿ ಬೆಂದಿರುತ್ತೆ ಹೌದು ಅಲ್ವಾ? ಹೌದು. ಇದಕ್ಕೆ ಕರಿಬೇವು, ಕೊತ್ತಂಬರಿ ಸೊಪ್ಪು. ಓಕೆ. ಮತ್ತೆ ಡೆಸಿಕೇಟೆಡ್ ಕೋಕೋನಟ್. ಸರಿ. ಓಕೆ. ಈಗ ಅರ್ಧ ಲಿಂಬೆ ಹುಳಿ ಹಿಂಡುತ್ತೇನೆ ಅದಕ್ಕೆ. ಸರಿ. ಓಕೆ. ಸೊ ಇದನ್ನು ಸಪ್ರೇಟ್ ಆಗಿ ರೆಡಿ ಮಾಡ್ಕೊಂಡು ಇಡಬೇಕು? ಹೌದು. ಓಕೆ. ಈಗ ಇದು ಸಾಕು. ಸಾಕಾ? ಸೊ ಹಾಗಾದ್ರೆ ಗ್ಯಾಸ್ ಆಫ್ ಬಂದ್. ಮಾಡುವಲ್ಲ? ಓಕೆ ಫೈನ್. ಸೊ ಇದಂತೂ ರೆಡಿ ಆಯ್ತು ಹಾಗಾದ್ರೆ. ಓಕೆ. ನೆಕ್ಸ್ಟ್ ಹಾಗಾದ್ರೆ ಇನ್ನು ಅದನ್ನು ತಗೊಳ್ಳಿ. ಸೊ ಅದೊಂದು ಎಷ್ಟು ಹೊತ್ತು ಇಡಬೇಕಾಗುತ್ತೆ? ಒಂದು 10 ನಿಮಿಷ ಬೇಕಾ? 10 ನಿಮಿಷ 5 Okay. ನಿಮಿಷ ಸಹ ಸಾಕು. ಓಕೆ. ನನಗೆ ಸ್ವಲ್ಪ ಎಣ್ಣೆ ಬೇಕು. ಎಣ್ಣೆನಾ? ಸೊ ಅದು ಚಪಾತಿ ತರನೇ ಮಾಡ್ಕೊಳ್ಳೋದಾ? ಹೌದು. ಓಕೆ. ಚಪಾತಿ ತರಾನೇ ಆದ್ರೆ ಸ್ವಲ್ಪ ದಪ್ಪಗೆ ಬರಬೇಕಾಗುತ್ತೆ. ಸ್ವಲ್ಪ ಚಪಾತಿಗಿಂತ ಸ್ವಲ್ಪ ದಪ್ಪನೇ. ಓಕೆ.
ಈಗ ನೋಡಿ ಇದು ರೋಟಿ ರೆಡಿ ಆಗಿದೆ. ಓಕೆ. ಈಗ ಇದರಲ್ಲಿ ಅದನ್ನು ಫಿಲ್ ಮಾಡಿ. ಓಕೆ, ಇಲ್ಲಿ ಇಡ್ಲಿಯಾ? ಓಕೆ. ಸೊ ಅದರಲ್ಲಿ ಫಿಲ್ಲಿಂಗ್ ತರ ಮಾಡ್ಕೊಳ್ಳಿ. ಓಕೆ. ಸೊ ಇದು ಹೇಗೆ ಮಾಡ್ಲಿಕ್ಕೆ ಅಂದ್ರೆ ತವದೆಲ್ಲ ಡೀಪ್ ಫ್ರೈ ಅಥವಾ ತವದಲ್ಲೇ? ಸೊ ಅದರಲ್ಲಿ ಡೀಪ್ ಫ್ರೈ ಅಲ್ಲ, ತವದಲ್ಲೇ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಬೇಕು. ಓಕೆ ಓಕೆ. ಸೊ ಹಾಗಾದ್ರೆ ತವ ಇಟ್ಕೊಂಡು ಬಿಡೋಣ. ಓಕೆ. ಇಡೋದಲ್ವಾ? ಈಗ ಇದನ್ನು ಹೀಗೆ ಫೋಲ್ಡ್ ಮಾಡಬೇಕು. ಓಕೆ ಓಕೆ ಮಾಡಿ ಈಚೆ ಫೋಲ್ಡ್ ಮಾಡಿ ಕವರ್ ಮಾಡಬೇಕು. ಓಕೆ, ಎಲ್ಲ ಫುಲ್ ಸ್ಟಫಿಂಗ್ ತರ. ಇದು ಸ್ವಲ್ಪ ನೋಡುವಾಗ ಈ ಹಲಸಿನ ಹಣ್ಣಿದು ಗಟ್ಟಿ ಮಾಡ್ತಾರಲ್ಲ, ಗಟ್ಟಿ ಅಲ್ಲ, ಹಾಗೆ ಕಾಣ್ತದೆ. ಹೌದು. ಎಣ್ಣೆ ಹಾಕ್ಬೇಕಾ? ಸೊ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕಿ. ಸಾಕಾ? ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಇದಕ್ಕೆ. ಹೌದು. ಓಕೆ ಓಕೆ. ಸೊ ತುಂಬಾ ಎಣ್ಣೆಯಲ್ಲಿ ಬಿಸಿ ಆದ ನಂತರ ಅದರಲ್ಲಿ ಇಟ್ಟು ಬಿಟ್ರೆ ಆಯ್ತು. ಹೌದು. ಓಕೆ. ಮುಸ್ಲಿಕ್ಕೆ ಏನಾದ್ರೂ ಇದೆ ಅದಕ್ಕೆ? ಇಲ್ಲ. ಓಕೆ. ಸೊ ಆಗಿದೆ ಅಲ್ವಾ ಇದು? ಆಲ್ಮೋಸ್ಟ್ ಆಗಿದೆ. ಓಕೆ. ಈಗ ತೆಗಿವಾ? ಹೌದಾ? ಸೊ ಇದು ಬೇಸಿಕಲಿ ಇದರದ್ದು ಕಲರ್ ಚೇಂಜ್ ಆಗುವಾಗ ಗೊತ್ತಾಗುತ್ತೆ. ಹೌದು, ಫ್ರೈ ಆಗಿದೆ ಅಂತ ಗೊತ್ತಾಗ್ತದೆ. ತುಂಬಾ ಹೆವಿ ಇದೆ ಮಾತ್ರ, ಎಲ್ಲ ಕಂಪ್ಲೀಟ್ ಸ್ಟಫ್ ಮಾಡಿದಿರ ಒಳಗಡೆ ಅಲ್ವಾ? ಹೌದು. ಓಕೆ, ತಗೊಳ್ಳಿ. ಇದನ್ನೀಗ ಕಟ್ ಮಾಡುವ. ಓಕೆ. ಸೊ ಸಂಜೆ ಹೊತ್ತಿಗೆ ಕಾಫಿ ಟೀ ಜೊತೆ ಚೆನ್ನಾಗಾಗುತ್ತೆ ಹಾಗಾದ್ರೆ ಅಲ್ವಾ? ಸೂಪರ್. ಹೆಸರು ಕೂಡ ಬೇರೆನೆ ಸ್ಪೆಷಲ್ ಆಗಿ ಕೊಟ್ಟಿದ್ದೀರಾ. ಹೌದು. ವೆಜ್ ಬೆಡ್. ವೆಜಿಟೇಬಲ್ ಬೆಡ್ ರೆಡಿ ಆಗಿದೆ. ಓಕೆ, ನೀವು ಟೇಸ್ಟ್ ಮಾಡಿ ಹೇಳ್ಬೋದು. ಖಂಡಿತ ಖಂಡಿತ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಹೊಸದಾದಂಥ ಒಂದು ಇನೋವೇಟಿವ್ ಆದಂಥ ರೆಸಿಪಿ ಇದು. ಬಟ್ ನಮ್ಮ ವೀಕ್ಷಕರಿಗೆ ಮಾಡ್ಕೊಳ್ಳೋ ವಿಧಾನ ಹೇಳಬೇಕಲ್ವಾ? ಎಸ್ ವೀಕ್ಷಕರೇ, ವೆಜಿಟೇಬಲ್ ಬೆಡ್ ತುಂಬಾ ಚೆನ್ನಾಗಿದೆ, ಹೊಸದಾಗಿದೆ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡ್ಕೊಳ್ಬೋದು. ಸಿಂಪಲ್ ಮತ್ತು ತುಂಬಾ ಚೆನ್ನಾಗಿದೆ. ಸೊ ಮಾಡ್ಕೊಳ್ಳೋ ವಿಧಾನ ಹೇಗೆ ನೋಡ್ಕೊಂಡು ಬನ್ನಿ ಒಮ್ಮೆ. ವೆಜಿಟೇಬಲ್ ಬ್ರೆಡ್ ತಯಾರಿಸುವ ವಿಧಾನ. ಮೊದಲು 1 ಕಪ್ ಗೋಧಿ ಹಿಟ್ಟಿಗೆ 1 ಚಮಚದಷ್ಟು ಅಕ್ಕಿ ಹಿಟ್ಟು, 1 ಚಮಚ ಕಡಲೆ ಹಿಟ್ಟು, 1 ಚಮಚ ರವೆ, ಸ್ವಲ್ಪ ಉಪ್ಪು, ನೀರು ಹಾಕಿ ನಾದಿಕೊಂಡು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ 5 ನಿಮಿಷ ನೆನೆಯಲು ಇಡಿ. ಇನ್ನೊಂದೆಡೆ ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಕರಿಬೇವು, ಕಡಲೆ ಹಾಗೂ ಉದ್ದಿನಬೇಳೆ ಒಗ್ಗರಣೆ ಮಾಡಿಕೊಂಡು ಹೆಚ್ಚಿದ ಈರುಳ್ಳಿ, ಕ್ಯಾರೆಟ್ ತುರಿ, ಬೇಯಿಸಿದ ಆಲೂಗಡ್ಡೆ, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಹಾಗೂ ಹಸಿಮೆಣಸು, ಅರುಣಾ ಮೆಣಸಿನ ಪುಡಿ, ಅರಶಿನ ಪುಡಿ, ಗರಂ ಮಸಾಲ ಪುಡಿ ಹಾಕಿ ಹುರಿಯಿರಿ. ಆನಂತರ ಟೊಮ್ಯಾಟೊ ಹಾಗೂ ಚಿಲ್ಲಿ ಸಾಸ್, ಕೊತ್ತಂಬರಿ ಸೊಪ್ಪು, ತೆಂಗಿನ ತುರಿ ಹಾಕಿ 1-2 ನಿಮಿಷ ಬೇಯಿಸಿ. ಕೊನೆಯಲ್ಲಿ ನಿಂಬೆ ರಸ ಉದುರಿಸಿ. ಬಳಿಕ ಚಪಾತಿ ಅಂಟನ್ನು ಲಟ್ಟಿಸಿ ತಯಾರಿಸಿದ ಭಾಜಿಯನ್ನು ಮಧ್ಯದಲ್ಲಿ ಹಾಕಿ ಮಡಚಿಕೊಳ್ಳಿ. ಕಾದ ತವಾದ ಮೇಲೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ವೆಜಿಟೇಬಲ್ ಬೆಡ್ ಸವಿಯಲು ಸಿದ್ಧ. ಸೊ ಫೈನಲಿ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೆ. ವೆಜಿಟೇಬಲ್ ಬೆಡ್ ಅಂತ ಹೆಸರು ಬೇರೆ ಕೊಟ್ಟಿದ್ದೀರಾ. ಸೊ ಟೇಸ್ಟ್ ನೋಡುವ ಹಾಗಾದ್ರೆ ಅಲ್ವಾ? ತಗೊಳ್ಳಿ ಮೇಡಮ್. ಸೊ ತುಂಬಾ ಚೆನ್ನಾಗಿ ಬ್ಲೆಂಡಿಂಗ್ ಆಗಿದೆ ಮಾತ್ರ ಅಲ್ವಾ? ಸೊ ವೆಜಿಟೇಬಲ್ ಬೆಡ್ ಅಂತೂ ಬಿಸಿ ಬಿಸಿಯಾಗಿ ರೆಡಿ ಮಾಡಿ ಕೊಟ್ಟಿದ್ದೀರಾ. ಎಲ್ಲ ವೆಜ್ ಫುಲ್ ಸ್ಟಫ್ ಆಗಿದೆ. ಹೌದು. ಓಕೆ.
ಚೆನ್ನಾಗಿದೆ. ಎಲ್ಲ ರೀತಿಯ ವೆಜಿಟೇಬಲ್ಸ್ಗಳು ನಮ್ಮ ಸನ್ ಪ್ರೀಮಿಯಂ ಆಟದ ಜೊತೆ ಕರೆಕ್ಟಾಗಿ ಬ್ಲೆಂಡಿಂಗ್ ಆಗ್ತದೆ. ಯೂಶ್ವಲಿ ನಾವು ವೆಜಿಟೇಬಲ್ಸ್ ಏನು ಮಾಡ್ತೇವೆ ಅಂತ ಹೇಳಿದ್ರೆ ರೋಲ್ ಮಾಡ್ಕೊಂಡು ತಿಂತೇವೆ, ಅದರ ಒಳಗಡೆ ಹಾಕಿ ಎಲ್ಲ ಸ್ಟಫ್ ಮಾಡಿ. ಬಟ್ ಇದು ಸ್ವಲ್ಪ ಕ್ರಿಸ್ಪಿನೆಸ್ ಕೊಡುತ್ತೆ ಆ್ಯಂಡ್ ಅದರ ಜೊತೆಗೆ ಏನೋ ಒಂದು ಪರೋಟ ಚಪಾತಿ ಅದೆಲ್ಲ ಒಟ್ಟಿಗೆ ಆಗಿ ಒಂದು ಹೊಸ ಟೇಸ್ಟ್ ಕೊಟ್ಟಾಗ ಆಗುತ್ತೆ. ಬಟ್ ಚೆನ್ನಾಗಿದೆ. ಒಂದು ಏನು ಅದಕ್ಕೆ ಒಂದು ಯುನೋವೇಟಿವ್ ಹೆಸರು ಕೊಟ್ಟರೆ ಚೆನ್ನಾಗಾಗ್ತದೆ. ಯಾಕಂತ ಹೇಳಿದ್ರೆ ಪರೋಟ ವೆಜ್ ಅಂತ ಆಗ್ತದೆ, ಅಥವಾ ಚಪಾತಿ ವೆಜ್ ಅಂತ ಆಗುತ್ತೆ, ಅಥವಾ ವೆಜ್ ಪಫ್ಸ್ ಥರ ಆಗುತ್ತೆ. ಬಟ್ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡು ಒಂದು ಹೆಸರು ವೆಜಿಟೇಬಲ್ ಬೆಡ್. ಸೂಪರ್, ಥ್ಯಾಂಕ್ ಯು. ಎಸ್, ಖುಷಿ ಆಯಿತು. ಸೊ ನನಗೂ ಟ್ರೈ ಮಾಡಲಿಕ್ಕಿದೆ. ಟ್ರೈ ಮಾಡೋಕ್ಕಿಂತ ಮುಂಚೆ ಕಂಪ್ಲೀಟ್ ಖಾಲಿ ಮಾಡಿ ಬಿಡ್ಲಿಕ್ಕೂ ಇದೆ. ಸೊ ನಿಮ್ಗೆ ಹೇಗೆ ಅನಿಸ್ತು ನಮ್ಮ ಅಡುಗೆ ಮನೆಯಲ್ಲಿ? ನನಗೆ ತುಂಬ ಖುಷಿ ಆಯಿತು. ಓಕೆ, ಮೊದಲು ಕೂಡ ಬಂದಿದ್ದೇನೆ ಇಲ್ಲಿ ಅಲ್ವಾ? ಸೊ ನಮ್ಗೆ ಕೂಡ ತುಂಬ ಖುಷಿ ಆಯಿತು. ಸೂಪರ್ ಆದಂತಹ ಡಿಶ್ ಇವತ್ತು. ಓಕೆ, ಸೊ ನಮ್ಮ ಅಡುಗೆ ಮನೆಗೆ ಬಂದು ನಮಗೆ ಹೊಸ ಇನೋವೇಟಿವ್ 2 ರೆಸಿಪಿ ಹೇಳ್ಕೊಟ್ರಿ. ಸೊ ನಮ್ಮ ಅಡುಗೆ ಮನೆಯ ಫ್ರೆಂಡ್ ಅಂತ ಹೇಳೋದು ಯಾವಾಗಲೂ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತು ಸನ್ ಪ್ರೀಮಿಯಂ ಗೋಧಿ ಹಿಟ್ಟು ಬಳಸ್ಕೊಂಡು ಒಂದು ಸೂಪರ್ ಆದಂಥ ರೆಸಿಪಿ ಹೇಳಿದ್ರಿ. ಇದರಲ್ಲಿ ಇನ್ನೂ ಹೊಸದು ಟ್ರೈ ಮಾಡ್ತಾ ಇರಿ. ಸೊ ಸನ್ ಪ್ರೀಮಿಯಂ ಗೋಧಿ ಹಿಟ್ಟು ಅವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು. ಮತ್ತೆ ಇಲ್ಲಿ ಬಂದು ಹೇಳಿಕೊಡಿ. ಹೌದು, ಇಲ್ಲಿ ಬಂದು ಹೇಳ್ಕೊಡಿ, ನನಗೂ ಒಂದು ಹೊಸ ಟೇಸ್ಟ್ ನೋಡಿದಾಗೂ ಆಗುತ್ತೆ. ಆ್ಯಂಡ್ ನಮ್ಮ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಹೀಗೇನೆ ಬರ್ತಾ ಇರಿ ಯಾವಾಗಲೂ. ಓಕೆ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇವತ್ತಿನ ಎಪಿಸೋಡ್ ನೋಡಿದ್ರಲ್ವಾ, ಎಷ್ಟು ಇನೋವೇಟಿವ್ ಆದಂತಹ 2 ರೆಸಿಪೀಸ್ಗಳನ್ನು ಹೇಳ್ಕೊಟ್ರು. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ನೀವು ಕೂಡ ಬಂದು ನಿಮ್ಮ ಕೈ ರುಚಿಯನ್ನು ನಮ್ಮ ಸವಿರುಚಿ ಮುಖಾಂತರ ತೋರಿಸಬಹುದು. ಸೊ ಅಲ್ಲಿ ತನಕ ಸ್ಟೇ ಟ್ಯೂನ್ ಟು ನಮ್ಮ ಟಿವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಹಾನ್ಬಾಲ್ ಚಿಕ್ಕಿ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.